ಬಿಲ್ಲವ, ಈಡಿಗ, ನಾಮಧಾರಿ ಹೀಗೆ 26 ಪಂಗಡಗಳು ಸೇರಿ ರಾಜ್ಯದಲ್ಲಿ ನಮ್ಮ ಸಮುದಾಯದ 70 ಲಕ್ಷ ಜನಸಂಖ್ಯೆ ಇದ್ದಾರೆ. ಈಗಿನ ಆಡಳಿತ ಪಕ್ಷದಲ್ಲಿ 7 ಜನ ಶಾಸಕರು, 2 ಮಂತ್ರಿಗಳು ಕೂಡ ಇದ್ದಾರೆ. ಆದರೂ ಈ ಸಮುದಾಯವನ್ನ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ಆರ್ಯ ಈಡಿಗ ರಾಷ್ಟ್ರೀಯ ಮಹಾಮಂಡಲದ ರಾಷ್ಟ್ರೀಯ ಅಧ್ಯಕ್ಷ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಗುಲ್ಬರ್ಗಾ ಇದರ ಪ್ರಣವಾನಂದ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜಕೀಯ ನಾಯಕರು ಇಂದು ನಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಇವರೆಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ ಅಂತ ಎಚ್ಚರಿಸಿದ್ರು. ಬಿಲ್ಲವ ಸಮುದಾಯ ಎಂದಿಗೂ ಭಿಕ್ಷೆ ಬೇಡಿದವರಲ್ಲ, ದಾನ ಕೊಟ್ಟವರು. ಆದರೆ ನಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಲು ಮತ್ತೆ ಹೋರಾಟಕ್ಕೆ ಧುಮುಕುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ಡೇಗೆ ನಾರಾಯಣಗುರುಗಳ ಸ್ತಬ್ಧ ಚಿತ್ರವನ್ನ ತಿರಸ್ಕರಿಸಿದ್ರು. ಇದೀಗ ಪಠ್ಯ ಪುಸ್ತಕದಿಂದ ಪಾಠವನ್ನ ತೆಗೆದುಹಾಕಿದ್ರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜಕ್ಕೆ ದಾರಿ ತೋರಿಸಿದವರು. ಅವರಿಗೆ ಪದೇ ಪದೇ ಅವಮಾನ ಮಾಡಲಾಗಿದೆ. ಇದನ್ನ ನಾವೆಂದಿಗೂ ಸಹಿಸಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ನಾರಾಯಣಗುರು ವಿಚಾರ ವೇದಿಕೆ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್, ಗುರು ಬೆಳದಿಂಗಳು ಸೇವಾ ಸಂಸ್ಥೆ ಅಧ್ಯಕ್ಷ ಆರ್ ಪದ್ಮರಾಜ್, ಗೆಜ್ಜಿಗಿರಿ ಕ್ಷೇತ್ರದ ಪೀತಾಂಬರ ಹೇರಾಜೆ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಉಳಿಸೋದಕ್ಕೋಸ್ಕರ ನಾವು ಇವತ್ತು ಬೀದಿಯಲ್ಲಿಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಯಾರು ತಂದಿಟ್ಟಿದ್ದಾರೆ ಅಂತಕ್ಕಂಥ ತಮಗೆಲ್ಲರಿಗೂ ಗೊತ್ತಿದೆ. ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನೇ ತಮಗೆ ಗೊತ್ತಿರುತ್ತದೆ. ಶಂಕರಾಚಾರ್ಯರು ನಮ್ಮ ಭಾರತ ಕಂಡ ವಿಶ್ವಕಂಡ ಜಗದ್ಗುರು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅದ್ವೈತ ಅಂತಕ್ಕಂಥದ್ದು ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ತೋರಿಸಿರತಕ್ಕಂಥದ್ದು ನಾರಾಯಣ ಗುರುಗಳು ಅಂತಕ್ಕಂಥದ್ದು ನಾವು ನೋಡ್ಬೋದು. ಅದ್ವೈತ ಅಂತಕ್ಕಂಥದ್ದು ಜೀವನದಲ್ಲಿ ಅಳವಡಿಸಿಕೊಂಡು ಅದು ಅವರ ಜೀವನದಲ್ಲಿ ಮಾಡಿ ತೋರಿಸಿರೋದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಂಥ ಗುರುಗಳಿಗೂ ಕೂಡ ಇವತ್ತು ಪದೇ ಪದೇ ಅಪಮಾನ ಮಾಡತಕ್ಕಂಥದ್ದು. ರಿಪಬ್ಲಿಕ್ ಡೇ ಸಮಯದಲ್ಲಿ ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಸ್ಟ್ಯಾಚ್ಯೂಯನ್ನು ತಿರಸ್ಕಾರ ಮಾಡಿರತಕ್ಕಂಥದ್ದು. ಅನಂತರ ಈಗ ರಾಜ್ಯ ಸರ್ಕಾರ ಮತ್ತೂ ಕೂಡ ಪಠ್ಯಪುಸ್ತಕದಿಂದ ಗುರುಗಳ ಸಿದ್ಧಾಂತವನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿರತಕ್ಕಂಥದ್ದು. ಇದರ ಉದ್ದೇಶ ಏನು ಹಾಗೆ ಅಂದರೆ, 1978ನೇ ಇಸ್ವಿಯಲ್ಲಿ ವೀರೇಂದ್ರ ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅವರ ವಿರುದ್ಧ ಚಿಂಚೋಳಿ ಕ್ಷೇತ್ರದಿಂದ MLA ಅವರ ವಿರುದ್ಧ ನಿಂದಿರೋದು ಯಾರು? ಬಸಯ್ಯ ಗಾರನ್ಪಾಳೆ ಅಂತ ನಮ್ಮ ಈಡಿಗ ಸಮುದಾಯದವರು. ಅವತ್ತಿಂದ ಹಿಡಿದು ಒಂದೇ ದಿನಕ್ಕೆ ವೀರೇಂದ್ರ ಪಾಟೀಲ್ನ ಇಳಿಸಿ ನೆಕ್ಸ್ಟ್ ಡೇ ಯಾರನ್ನ ಮುಖ್ಯಮಂತ್ರಿ ಮಾಡಿದರು? ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಸೊ ಅಲ್ಲಿಂದ ಹಿಡಿದು ಈ ಸಮುದಾಯದ ಮೇಲೆ ಏನಾಯಿತು, ಮುಂದುವರೆದ ವರ್ಗದ ಒಂದು ಕಣ್ಣು ಬಿದ್ದಿದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಅನಂತರ ನಮ್ಮ ಈ ಭಾಗದ ಹಿರಿಯ ಬಿಲ್ಲವ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರನ್ನ ಯಾವ ರೀತಿಯಲ್ಲಿ ಬಳಸಿಕೊಂಡಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಒಬ್ಬರೊಬ್ಬರನ್ನೇ ಈ ಭಾಗದಲ್ಲಿಯೂ ಕೂಡ ಗೋಪಾಲ್ ಪೂಜಾರಿ ಅಂದರು ಇದ್ದರು, ವಸಂತ ಪಂಗೇರಿ ಅಂದರು ಇದ್ದರು, ಸಾಕಷ್ಟು ಜನ ಶಾಸಕರಾದರು. ಇವತ್ತು ನಮ್ಮ ಸಮುದಾಯದ ಪರಿಸ್ಥಿತಿ ಏನಿದೆ? ಮಂಗಳೂರು 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ನಿರ್ಣಾಯಕ ಶಕ್ತಿ ಆಗಿರತಕ್ಕಂಥ ಬಿಲ್ಲವ ಸಮುದಾಯ. ಈ ಸಮುದಾಯದ ಮಧ್ಯದಲ್ಲಿ ರಾಜಕಾರಣವನ್ನೇ ತಂದು ನಮ್ಮ ಸಮುದಾಯವನ್ನು ಛಿದ್ರ ಮಾಡಿರೋದು ಕೂಡ ನಾವಿಲ್ಲಿ ನೋಡುತ್ತಾ ಇರ್ಬೋದು. ಆದರೆ ಈಗ ಹಾಗೆ ಇಲ್ಲ. ಎಲ್ಲರೂ ಕೂಡ ಒಕ್ಕಟ್ಟಾಗಿ ಸಮುದಾಯದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ತಂದು ಅದನ್ನು ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತಕ್ಕಂಥದ್ದು